ಸ್ವರ್ಣ ನದಿಯ ಮರಳು ಲೂಟಿ ವಿಚಾರವಾಗಿ ಜಿಲ್ಲಾಧಿಕಾರಿ ವಿರುದ್ಧವೇ ಯುವ ಕಾಂಗ್ರೆಸ್ ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆ ಉಡುಪಿ ಡಿಸಿ ಜಗದೀಶ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಹೋಗಿ ಮರಳು ಕಾಯಲು ಆಗುವುದಿಲ್ಲ, ಯಾರ ಜವಾಬ್ದಾರಿ ಏನು ಎಂಬುದನ್ನು ಸ್ಪಷ್ಟವಾಗಿ ನಿರ್ದೇಶನ ನೀಡಿದ್ದೇನೆ. ಕರ್ತವ್ಯ ಲೋಪ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಿದ್ದೇವೆ. ಯುವ ಕಾಂಗ್ರೆಸ್ ಆರೋಪ ಸಮಾಜಕ್ಕೆ ತಪ್ಪು ಸಂದೇಶವನ್ನ ರವಾನಿಸ್ತಾ ಇದೆ. ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆಗೆ ಅವಕಾಶವನ್ನ ಕೊಡೋದಿಲ್ಲ. ಈಗಾಗಲೇ ತಪ್ಪಿತಸ್ಥರ ವಿರುದ್ಧ ದೂರು ದಾಖಲಿಸಿದ್ದೇವೆ. 5 ವಾಹನ ಸೀಸ್ ಮಾಡಿ ಅಕ್ರಮ ಮರಳನ್ನು ಕೂಡ ವಶಕ್ಕೆ ಪಡೆದಿದ್ದೇವೆ. ಅಕ್ರಮ ಮರಳನ್ನ ವಶಕ್ಕೆ ಪಡೆದಿದ್ದು ಇದೀಗ ನಿರ್ಲಕ್ಷ್ಯ ತೋರಿದ್ದಕ್ಕಾಗಿ ಗಣಿ ಭೂವಿಜ್ಞಾನ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲು ಲೋಕಾಯುಕ್ತಕ್ಕೆ ಶಿಫಾರಸು ಮಾಡಿದ್ದೇವೆ. ನಿನ್ನೆ ಮತ್ತೆ ಮರಳು ದಾಸ್ತಾನು ಕಳ್ಳತನ ಮಾಡಲಾಗಿದ್ದು ದೂರನ್ನ ದಾಖಲಿಸಿಕೊಂಡಿದ್ದೇವೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಷಯದಲ್ಲಿ ನಿನ್ನೆ ಏನು ಯುವ ಕಾಂಗ್ರೆಸ್ ಘಟಕದಿಂದ ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದು ಸಮಾಜಕ್ಕೆ ತಪ್ಪು ಅಭಿಪ್ರಾಯವನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ನಾವೇನು ನಗರಸಭೆ ವತಿಯಿಂದ ಟೆಂಡರ್ ಕರೆದಿದ್ದೀವಿ, ಅದು ಟೆಂಡರು ಮಾರ್ಚ್ ಮೊದಲನೇ ವಾರಕ್ಕೆ ಮುಗಿದಿದೆ. ಆ ಟೆಂಡರ್ದಾರರು ಏನಿದ್ದಾರೆ ಅವರಿಗೂ ಸಹ ನಗರಸಭೆ ವತಿಯಿಂದ ಆಯುಕ್ತರು ನಿಮ್ಮ ಟೆಂಡರ್ ಅವಧಿ ಮುಗಿದಿದೆ ಅಂತ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಸರ್ಕಾರದ ಟೆಂಡರ್ ಅವಧಿ ಮುಗಿಯಿತು. ಸರ್ಕಾರದ್ದು ಮತ್ತು ಕಾಂಟ್ರಾಕ್ಟರ್ದು ಅಲ್ಲಿಗೆ ಸಂಬಂಧ ಮುಗಿಯಿತು. ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಇಲ್ಲಿಗಲ್ ಆಗಿ ಸ್ವರ್ಣ ನದಿಯಲ್ಲಿ ಏನು ಹೂಳು ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಆ ಮರಳನ್ನು ಲೂಟಿ ಹೊಡೆಯುವಂಥ ಕೆಲಸವನ್ನು ಏನು ಮಾಡಿದ್ದಾರೆ, ಅಂಥವ್ರ ಮೇಲೆ ಕಠಿಣ ಕ್ರಮಗಳನ್ನು ಜರುಗಿಸಬೇಕಂತ ಜಿಲ್ಲಾಡಳಿತ ಈಗಾಗಲೇ ಕ್ರಮಗಳನ್ನು ಜರುಗಿಸಿದೆ. ಈಗಾಗಲೇ ಅವ್ರು ಯಾರು ಲೂಟಿ ಮಾಡಿದ್ದಾರೆ, ಮರಳು ಲೂಟಿ ಏನು ಮಾಡಿದ್ದಾರೆ, ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿದ್ದೀವಿ, ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿದ್ದೀವಿ. ಆ ನಂತರ 5 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೇವೆ. ಆಮೇಲೆ ನಮ್ಮ ಅಧಿಕಾರಿಗಳೇನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಧಿಕಾರಿಗಳೇನು ನಿರ್ಲಕ್ಷ್ಯ ತೋರಿದ್ರು, ಅವ್ರಿಗೆ ಗಮನಕ್ಕೆ ಬರದ ಹಾಗೆ ಅದು ನಡೀತಾ ಇತ್ತು, ಅಂಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಂತ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದೀನಿ. ಜಿಲ್ಲಾಡಳಿತದಿಂದ ಯಾವೆಲ್ಲ ಕ್ರಮಗಳನ್ನು ಜರುಗಿಸಬೇಕೋ ಅವೆಲ್ಲವನ್ನು ಮಾಡಿದ್ದೀವಿ. ಈಗಾಗಲೇ ನಿನ್ನೆ ಮತ್ತೆ ಲಾರಿಯಲ್ಲಿ ಅದನ್ನು ಕದೀತಾ ಇದ್ದಾರೆ ಅಂತ ಹೇಳಿದಾರಂತ ಥೆಫ್ಟ್ ಕೇಸನ್ನು ಸಹ ನಿನ್ನೆ ಹಿರಿಯಾಡ್ಕ ಪೊಲೀಸ್ ಸ್ಟೇಷನಲ್ಲಿ ಬುಕ್ ಮಾಡಿದ್ದೀವಿ. ಒಂದು ಮೆಸೇಜನ್ನು ನಾನು ಸಮಾಜಕ್ಕೆ ಭಾಳ ಸ್ಪಷ್ಟವಾಗಿ ಕೊಡಲಿಕ್ಕೆ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಇಲ್ಲೀಗಲ್ ಆಗುವ ಆ್ಯಕ್ಟಿವಿಟಿಯನ್ನು ಸಹಿಸೋದಿಲ್ಲ. ಈಗೇನು ಲೋಕಾಯುಕ್ತಕ್ಕೇನು ತನಿಖೆ ಮಾಡಬೇಕಂತ ಏನು ಹೇಳಿದ್ದಾರೆ, ಈಗಾಗಲೇ ಲೋಕಾಯುಕ್ತ ವಿಸಿಟ್ ಮಾಡಿದ್ದಾರೆ. ಲೋಕಾಯುಕ್ತಕ್ಕೂ ಈಗೇನು ಆ್ಯಕ್ಷನನ್ನು ತೆಗೆದುಕೊಂಡಿದ್ದೀವಿ, ನಮ್ಮ ಜಿಲ್ಲಾಡಳಿತ ಏನು ಆ್ಯಕ್ಷನ್ ತೆಗೆದುಕೊಂಡಿದ್ದೀವಿ.